ಸರ್ಕಾರ 59 ಚೈನಾ ಆಪ್ ಬ್ಯಾನ್ ಮಾಡಿರುವ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರಿಂದಾಗಿ ವಿದೇಶಾಂಗ ವೃದ್ಧಿಪಡಿಸಿದ್ರೂ ಏನೂ ಪ್ರಯೋಜನವಾಗಲ್ಲ. ಬ್ಯಾನ್ ಮಾಡುವ ಮೂಲಕ ಮೃತ ಸೈನಿಕರಿಗೆ ಸಾಂತ್ವನ ಹೇಳಿದಾಗೆ ಆಗಲ್ಲ. ದೇಶದ ಭದ್ರತೆಗೆ ಹೆಚ್ಚು ಪರಿಣಾಮ ಬೀರೋದಿಲ್ಲ. ಈ ಬಗ್ಗೆ ಕೇಂದ್ರ ಸರ್ಕಾರ ತೀಕ್ಷ್ಣ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು. ದೇಶದ ಪ್ರಧಾನಮಂತ್ರಿಯವರು ಇವತ್ತು ಸುಮಾರು 59 ಚೈನೀ ಆ್ಯಪ್ಗಳನ್ನು ಇವತ್ತು ಬ್ಯಾನ್ ಮಾಡಿದ್ದಾರೆ ಭಾರತ ದೇಶದಲ್ಲಿ. ಇದರಿಂದ ವಿದೇಶಾಂಗ ನೀತಿಯಲ್ಲಿ ನಮ್ಮ ಏನು ಸಂಬಂಧ ಇದೆ ಅದು ವೃದ್ಧಿ ಮಾಡಲಿಕ್ಕೆ ಅಥವಾ ಅದರಿಂದ ನಮಗೆ ಏನೂ ಒಳ್ಳೆಯ ಪರಿಣಾಮ ಆಗೋದಿಲ್ಲ ಅಂತ ನನ್ನ ಭಾವನೆ. ಇದರಿಂದ ಭಾರತ ದೇಶದ ಸೈನಿಕರು 20 ಜನರು ಪ್ರಾಣ ಕೊಟ್ಟಿದ್ದಾರೆ ಮತ್ತು ಉಳಿದವರು ಗಾಯಗೊಂಡಿದ್ದಾರಲ್ಲ, ಅವರಿಗೆ ನೀವು ಏನೋ ಸಾಂತ್ವನ ಹೇಳಿದಾಗೆ ಆಗೋದಿಲ್ಲ. ದೇಶದ ಭದ್ರತೆಗೆ ಅದು ಎಷ್ಟು ಉಪಕಾರಿ ಆಗ್ತದೆ ನನಗೆ ಗೊತ್ತಿಲ್ಲ.